ನಮ್ಮಲ್ಲಿ ವಿಶೇಷ ವಿನಂತಿ, ಗೋಮಾತೆಯ ರಥ ನಿಮ್ಮ ಮುಂದೆ ಸಾಗಿ ಬರುತ್ತಿದೆ. ಗೋಪೂಜೆ ಮಾಡಿ ಕೃತಾರ್ಥರಾಗಿ ಗ್ರಾಮಗಳಲ್ಲಿ ಗೋಮಂದಿರ ಗ್ರಾಮಗಳಲ್ಲಿ ನಶಿಸಿ ಹೋಗುತ್ತಿರುವ ಗುರುಕುಲ ಹಾಗೂ ದೇಶಿ ಗೋಮಾತೆಯ ಸಂರಕ್ಷಣೆಗಾಗಿ ಗೋರಕ್ಷೆ, ಭೂರಕ್ಷೆ, ಜಲರಕ್ಷೆ, ಧರ್ಮರಕ್ಷೆಯ ಉದ್ದೇಶದಿಂದ ಗೋಮಂದಿರಗಳಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಸ್ವಯಂ ಬಂಧುಗಳೇ, ಮರೆಯದಿರಿ, ಅಷ್ಟೋತ್ತರ ಶತ ಶ್ರೀಮದ್ ಭಾಗವತ ಕಥಾಪಾರಾಯಣ ಸಪ್ತಾಹ ಇದರ ಮಹಾಯಜ್ಞ ಶ್ರೀ ರಾಧಾ ಸುರಭಿ ಗೋಮಂದಿರದಲ್ಲಿ ದಿನಾಂಕ 14/11/2023ರಿಂದ 22/11/2023ರವರೆಗೆ ಜರಗಲಿದೆ. ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಬಂಧುಗಳೇ, ಕಾರ್ಯಕ್ರಮಕ್ಕೆ ಬನ್ನಿ, ಸಹಕರಿಸಿ. ಮಾತಾ ಕಿ ಗೋಮಾತಾ ಕಿ. ಮಣ್ಣಿನ ಗೋವಿನ ತೋಟ ಬ್ರಹ್ಮಗಿರಿಯಲ್ಲಿರುವ ಶ್ರೀ ರಾಧಾ ಸುರಭಿ ಗೋಮಂದಿರದಲ್ಲಿ ದಿನಾಂಕ 14/11/2023ರಿಂದ 20 श्रवणाय कुर्महे समय कामान काम कामाय ಶ್ರವಣೋ ದದಾತು ಕುಬೇರಾಯ ವೈಶ್ರವಣಾಯ. ದೇವರು ಅಂತ ಹೇಳಿದರೆ ಕಲಿಯುಗದಲ್ಲಿ ಕಣ್ಣಿಗೆ ಕಾಣುವಂತಹ ದೇವರು ಎರಡು ಮಾತ್ರ. ಒಂದು ನಾಗದೇವರು, ಅದು ಬಿಟ್ಟರೆ ಗೋಮಾತೆ. ಇದರಲ್ಲಿ ಬಹಳ ನಾಗದೇವರಲ್ಲಿಯೂ ಗೋಮಾತೆಯಲ್ಲಿಯೂ ನಾವು ತುಂಬ ದೇವರನ್ನು ಕಾಣಬಹುದು. ಸಂದರ್ಭದಲ್ಲಿ ಆ ಗೋವಿನಲ್ಲಿ ತಲೆಯಲ್ಲಿ, ಹಾಗೆ ಮಧ್ಯದಲ್ಲಿ, ಹಾಗೆ ಬಲಭಾಗದಲ್ಲಿ ಬ್ರಹ್ಮ ವಿಷ್ಣು ಸನ್ನಿಹಿತರಾಗ್ತಾರಂತೆ. ಹಾಗೆ ಕಾಲಿನಲ್ಲಿ ಗರುಡರು, ಹಾಗೆ ವಾಹನಗಳೆಲ್ಲದರ ಕಾಲಲ್ಲಿ ಆವಾಸನವಾಗಿರ್ತದಂತೆ. ದೇಹದಲ್ಲಿ ಎಲ್ಲ ದೇವರುಗಳೆಲ್ಲ ಆಶೀರ್ವಾದ ನಮಗೆ ಮಾಡ್ತಿರ್ತಾರೆ ಒಳಗಿಂದ ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖನಾಗಿದೆ. ಆದ್ರಿಂದ ಭಾಗವತದಲ್ಲಿ ಗೋವಿಗೆ ಬಹಳ ಒಂದು ಪ್ರಾಧಾನ್ಯವಾದಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂತಹ ಒಂದು ಗೋವನ್ನು ಹಿಡಿದುಕೊಂಡು ಅದನ್ನು ರಥ ಮಾಡಿ ಮನೆ ಮನೆಗೆ ಹೋಗಿ, ಅಥವಾ ದೇವಸ್ಥಾನಕ್ಕೆ ಹೋಗಿ, ಅಥವಾ ವಿದ್ಯಾಭ್ಯಾಸ ಕ್ಷೇತ್ರ ನಡುವಾಗ ಹೋಗಿ, ಅಲ್ಲಿಗೆ ಹೋಗಿ ಆ ಗೋಪೂಜೆ ಮಾಡಿದಂತಹ ಸಂದರ್ಭದಲ್ಲಿ ಆ ಪರಿವಾರಕ್ಕೆ, ಆ ಪರಿಸರಕ್ಕೆ ಎಲ್ಲ ಬರುವ ದುರ್ಭಿಕ್ಷಗಳು ಪರಿಹಾರ ಆಗ್ತದಂತೆ, ಸುಭಿಕ್ಷಗಳೆಲ್ಲ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಉಂಟು. ಸಂದರ್ಭದಲ್ಲಿ ಒಂದು ದೊಡ್ಡ ಒಂದು 108 ಸಂಖ್ಯೆಯಲ್ಲಿ ಭಾಗವತ ಸೂಕ್ತ, ಹಾಗೆ ನಾರಾಯಣ ಕವಚ ಇತ್ಯಾದಿ ಎಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಅಮೃತೇಶ್ವರನ ಸನ್ನಿಧಾನ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ.
ಸಹಕರಿಸಿ ಶ್ರೀದೇವರ ಕೃಪೆ ಪಾತ್ರ ಹಮ್ಮಿಕೊಂಡಿದ್ದೇವಲ್ಲ ಅದರ ಉದ್ದೇಶವಾಗಿ ಪ್ರತಿಯೊಬ್ಬರಿಗೆ ಸಾಮರ್ಥ್ಯವನ್ನು ಬಿಡುಗಡೆ ಮಾಡಿಕೊಂಡು ಯಾವುದೇ ರೀತಿಯ ಆಯಾ ನವರಾತ್ರಿ ಉತ್ಸವವನ್ನು ಯಾವುದೇ ಗಂಧದಿಂದ ನೆರವೇರಿಸಿಕೊಡಬೇಕು ಮಾತ್ರವಲ್ಲ ಅದಕ್ಕೆ